ಆರೋಗ್ಯ ಸಂರಕ್ಷಣೆಗೆ ತ್ಯಾಜ್ಯ ಮುಕ್ತ ಪರಿಸರ ಎಂಬ ಧ್ಯೇಯದೊಂದಿಗೆ ಮಂಜೇಶ್ವರ ಚರ್ಚಿನ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಶುಚೀಕರಣ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಮಂಜೇಶ್ವರ ಚರ್ಚ್ ಪರಿಸರದಿಂದ ಮಂಜೇಶ್ವರ ರೈಲ್ವೆ ನಿಲ್ದಾಣ ರಸ್ತೆ ತನಕ ಶುಚೀಕರಣ ನಡೆಯಿತು. ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವುದು, ತ್ಯಾಜ್ಯ ಮುಕ್ತವಾದ ಪ್ರದೇಶ ಮೊದಲಾದ ಉದ್ದೇಶಗಳೊಂದಿಗೆ ರಾಜಕೀಯ ಮುಕ್ತವಾಗಿ ನಾಡಿಗಾಗಿ ಸುಡು ಬಿಸಿಲನ್ನು ಲೆಕ್ಕಿಸದೆ ಕಾರ್ಯಕರ್ತರುಗಳ ಸಮಾಜ ಸೇವೆ ಇತರರಿಗೆ ಮಾದರಿಯಾಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಗ್ಲೌಸ್, ಮಾಸ್ಕ್, ಸ್ಯಾನಿಟೈಸರ್, ಬ್ಲೀಚಿಂಗ್ ಪೌಡರ್ ಹಾಗೂ ಇತರ ಶುಚೀಕರಣ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಶೇಖರಿಸಲಾದ ತ್ಯಾಜ್ಯಗಳನ್ನು ಸಂಸ್ಕರಣೆ ನಡೆಯಿತು. ಶುಚೀಕರಣ ಸೇವೆಗೆ ಚರ್ಚಿನ ವಂದನೆಯ ಫಾದರ್ ವಿನೋದ್ ವಿಲ್ಸೆಂಟ್ ಸಾಲ್ಡಾನಾ, ಉಪಾಧ್ಯಕ್ಷ ವಿಲ್ಫ್ರೆಡ್ ಸೋಸಾ, ಸೌತಿ ಫ್ರೆಂಡ್ಸ್ ಅಧ್ಯಕ್ಷ ನವೀನ್ ಮೊಂತೇರು, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿನ್ ಲಭಿನಾ ಮೊಂತೇರು ಮೊದಲಾದವರು ನೇತೃತ್ವವನ್ನು ನೀಡಿದರು. ಈ ಪರಿಸರವನ್ನು ನಾವು ಸ್ವಚ್ಛವನ್ನಾಗಿ ನೀಡಲು ಒಂದು ಆಯೋಜನೆ ಮಾಡಿದ್ದೇವೆ. ಬೀಚ್ ರೋಡು, ಅದರ ನಂತರ ಬೀಚ್ ಕಡೆ ಸಹ ತುಂಬ ಸ್ವಚ್ಛತವನ್ನು ಇಟ್ಟು ಜನರಿಗೆ ಈ ಪರಿಸರಕ್ಕೆ ಬರುವಾಗ ಒಂದು ಒಳ್ಳೆಯ ಪರಿಸರ ಸಿಗುತ್ತದೆ ಅಂತ ಭಾವನೆ ಸಿಗಬೇಕು. ಆ ಮುಖಾಂತರ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಸಹಕಾರ ನೀಡಬೇಕಂತ ನಾವು ಕೇಳಿಕೊಳ್ಳುತ್ತೇವೆ.